ಪವಿತ್ರವಾದಂತಹ ಪದಯುಗ್ಮಗಳಿಗೆ ನಮ್ಮ ನಮನಗಳು ತಾಯೇ, ನಮ್ಮನ್ನು ಉದ್ಧರಿಸಬೇಕು. ಓ ಆದಿಮಾಯೇ, ಒಮ್ಮಿಂದೊಮ್ಮೆಲೆ ನಮ್ಮ ಮೂವರುಗಳ ಜನನವಾಯಿತು ತಾಯೇ. ಯಾರಿಂದಾಯಿತು, ಯಾವ ಕ್ಷೇತ್ರದಲ್ಲಾಯಿತು ಎನ್ನುವುದನ್ನು ತಿಳಿದುಕೊಳ್ಳಬೇಕೆಂದು ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದವಾಗ ಮುತ್ತಿಕೊಂಡಿರುವ ಕತ್ತಲೆಯ ಮತ್ತು ಅಗಾಧವಾದಂತಹ ಜಲರಾಶಿಯನ್ನಲ್ಲದೆ ಬೇರೇನನ್ನು ಕಂಡದ್ದೇ ಇಲ್ಲ. ಕೋರ್ಗರೆಯುತ್ತಿರುವ ಜಲಪ್ರಪಂಚದ ಮಧ್ಯದಲ್ಲಿ ಉತ್ಪನ್ನಕ್ಕೆ ಬಂದ ಮರುಕ್ಷಣದಲ್ಲಿ ನಮ್ಮ ಕುರಿತಾಗಿ ಯಾವುದನ್ನೂ ಅರಿಯದೇ ಇದ್ದೆವು. ಸಂದರ್ಭದಲ್ಲಿ ಕೇಳಿಸಿತು ನಭೋ ವಚನ. ಅದಕ್ಕನುಗುಣವಾಗಿ ಅವ್ಯಕ್ತ ಶಕ್ತಿಯನ್ನು ಆರಾಧಿಸುವ ಚೇತನವೂ ಕೊಡಲ್ಪಟ್ಟಿತು. ತನ್ಮೂಲಕವಾಗಿಯೇ ನಮಗರಿತ ರೀತಿಯಲ್ಲೇ ನಿನ್ನನ್ನೇ ಸ್ತುತಿಸಿದವಾಗ ನೀನು ಪ್ರತ್ಯಕ್ಷಳಾದ ತಾಯೇ. ನಮಗೆಲ್ಲವೂ ಅರ್ಥ ಆಗಬೇಕು ಅಂತಾದ್ರೆ ನೀನೇ ಅದನ್ನು ವಿಸ್ತರಿಸಬೇಕು ತಾಯೇ, ವಿಸ್ತರಿಸಬೇಕು. ಬಟ್ಟೆ ಹರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ನೀಡಿದವಳು ನೀನೇ ಅಮ್ಮ. ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು ಎಲ್ಲವನ್ನ ಅರುಹುವುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಓ ಜಗದಾದಿ ಮಾಯೆ, ತುಂಬಿದಂತಹ ಜಲಾಲಯದಲ್ಲಿ ನಾವು ಮೂವರು ಬಿಟ್ಟರೆ ನೀನು ಮಾತ್ರ ಕಾಣಿಸಿಕೊಂಡಿ. ಆದ್ದರಿಂದಲೇ ನೀನೇ ನಮ್ಮ ಜನ್ಮದಾತಿಯನ್ನು ಅರಿತುಕೊಂಡವಳು. ಜ್ಞಾನವಿಹೀನರಾದಂತಹ
ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ. ಹೆಚ್ಚಿನ ಕಣ್ಣುಳ್ಳವನಾದಂತ ನೀನೇ ಹರ. ಮಕ್ಕಳಿಗೆ ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇರುವಂತಹ ಪ್ರಪಂಚ ಸಂಪೂರ್ಣವಾಗಿ ಪ್ರಳಯವಾಗಿ ಹೋಗಿದೆ. ಮುಂದೆ ನೂತನ ಪ್ರಪಂಚ ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಆದ್ದರಿಂದ ಮಗನೇ ಬ್ರಹ್ಮ, ನಿನ್ನಲ್ಲಿ ರಾಜಸ ಗುಣವನ್ನು ಇಟ್ಟಿದ್ದೇನೆ. ಅದರಿಂದ ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಹರಿ ಅಮ್ಮ, ನಿನ್ನಲ್ಲಿ ಸಾತ್ವಿಕ ಗುಣವನ್ನು ಹುಟ್ಟಿಕೊಳ್ಳುವುದಕ್ಕಿದೆ. ಅದರಿಂದ ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿದ್ದುಕೋ. ಹರ ನಿನ್ನಲ್ಲಿ ತಾಮಸ ಗುಣವನ್ನು ಅನುಗ್ರಹಿಸಿದ್ದೇನೆ. ಅದರಿಂದ ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿದ್ದು ಹೋಗಿ ಮಕ್ಕಳೇ. ಕಷ್ಟ ಬಂದ್ರೆ ಏನು ಮಾಡಬೇಕು? ನಿಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತ್ತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ಅದೃಷ್ಟಳಾಗ್ತೀರಿ, ಅದೃಷ್ಟಳಾಗ್ತೀರಿ, ಅದೃಷ್ಟಳಾಗ್ತೀರಿ. ನೀನು ಯಾಕೆ ಹೀಗಾಯ್ತು? ಹಾಗಾದ್ರೆ ಬದಲಾವಣೆ ಈ ಗುಟ್ಟು ಗೊತ್ತಾಗಲಿಲ್ವಾ? ಗುಟ್ಟು ಗುಟ್ಟಾದದಿಷ್ಟು ಈಗ ನಿನ್ನದೊಂದು ಗುಟ್ಟು, ನನ್ನ ಗುಟ್ಟಲ್ಲ. ನನ್ನಲ್ಲಿ ಆದ ಬದಲಾವಣೆಯ ಗುಟ್ಟು. ಬದಲಾವಣೆಯ ಗುಟ್ಟು ಹೌದು. ಅದೇ ಯಾವ ಅಮ್ಮ ಹೇಳಿದ್ರೆ ಹೇಗೆ? ಹೇಗೆ ಮಗನ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ನೀನು ನಾನು
ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅದನ್ನು ಬ್ರಹ್ಮ ಅಂದ್ರೆ ಯಾರು ಅಂತ ಕೇಳಬೇಕು. ಏನಂತ ಹೇಳುವುದಕ್ಕೆ ಬ್ರಹ್ಮ ಅಂದ್ರೆ ಒಂದು ವಸ್ತು. ಬ್ರಹ್ಮ ಅಂದ್ರೆ ಏನು ಅಂದ್ರೆ ನಿನಗೆ ಹಾಗಾದ್ರೆ ಪದಾರ್ಥ ಗೊತ್ತಾಗಲಿಲ್ಲ. ನಿನ್ನದು ನನ್ನದು ಯಾವುದದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಅದೇ ಯಾವುದು ಅಂತ. ದೊಡ್ಡದು ಎಂತದ ಅಷ್ಟೇ ಶ್ರೇಷ್ಠ ಜ್ಞಾನ. ಓ, ಇದು ತುಂಬಾ ಅರ್ಥ ಉಂಟು. ಈಗ ನೀವು ಸದ್ಯಕ್ಕೆ ಸಾಕಾಯ್ತಾ? ಸದ್ಯಕ್ಕೆ ಅಷ್ಟೇ. ಜೊತೆಗೆ ಮತ್ತೊಬ್ಬ ಮಗನೇ ಬ್ರಹ್ಮ ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳು. ನನ್ನ ಉದ್ಯೋಗ ಹೋದ ಕಲ್ಪದಿಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೆ. ಹಾಗಾದ್ರೆ ಅಲ್ಲಿ ಬಂದ ಜೀವರಾಶಿಗಳು, ಆ ಜೀವರಾಶಿಗಳಿಗೂ ಒಬ್ಬ ದಾತ, ಒಬ್ಬ ನೇತಾರ, ಒಬ್ಬ ಯಜಮಾನ ಇದ್ದೇವಲ್ಲ ಮೂವರು. ಎಲ್ಲಿ ದಾತಾರ, ನೇತಾರ, ಯಜಮಾನ. ಈಗ ನಮ್ಮ ಬಗ್ಗೆ ಹೇಳಿದ್ದಾರೆ. ಮತ್ತೆ ನಾನು ಸ್ವಲ್ಪ ಹಿಂದೆ ಹೋದದ್ದು ಮೊದಲ ಕಲ್ಪಕ್ಕೆ. ಮುಂದೆ ಬರಬೇಕು, ಹಿಂದೆ ಹೋಗೋ ಕೂಡದು. ಹಿಂದೆ ನಾವು ಸ್ವಲ್ಪ ಹೋಗ್ಬೇಕು. ಸಿಂಹಾವಲೋಕನ. ಓ ಹಾಗೆ. ಹೌದೌದು. ಸಿಂಹಾವಲೋಕನ ನಮ್ಮ ಕುರಿತಾಗಿ ನಾವು ಮಾಡಬೇಕು. ನಾವು ತೊಡಗಲೇ ಇಲ್ಲ ಈಗ. ಯಾಕೆ ಸಿಂಹಾವಲೋಕನ? ನೋಡುವುದಕ್ಕಿಂತ ಮೊದಲೇ ನಾವು ಸ್ವಲ್ಪ ಚಿಂತನೆ ಮಾಡು. ಯಾವುದರ ಕುರಿತಾಗಿ? ಅದೇ ಮೊದಲಿದ್ದದ್ದು. ಹಾ. ಅವುಗಳ ಬಗ್ಗೆ ಚಿಂತನೆ ಮಾಡು. ನಿನಗೆ ನಾನು ಸುಲಭದಲ್ಲಿ ಹೇಳ್ತೇನೆ. ಮೊದಲಿದ್ದಂತಹ ಜೀವರಾಶಿಗಳಿಗೆ ಒಬ್ಬ ರಾಜ, ಯಾಕೆ ಪ್ರಜೆಗಳಿಗೆ ಒಬ್ಬ ರಾಜ ಅನಿಸಲ್ಪಡ್ಬೇಕಾದ್ರೆ ಏನಾಗಿರ್ಬೇಕು? ಅರ್ಹತೆ ಬೇಕು. ಅವನಲ್ಲಿ ರಾಜಸ ಗುಣ ಬೇಕು. ಹಾ, ಅಂತಹ ಗುಣ ಈ ಮೂವರಲ್ಲಿ ಯಾರಲ್ಲಿದೆ? ನನ್ನಲ್ಲಿ ಉಂಟು. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ. ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗುದ್ಯಾಕೆ? ಮತ್ತಿನ್ನೇನು ಕಠಿಣವಾಗಿ ಆಜ್ಞಾಪಿಸುವುದಕ್ಕೆ ನೀವು ಯಾರು? ಈ ಹಿಂದೆ ನಾವು ಕಣ್ಣೀರು ಸುರಿಸುತ್ತಾ ಇದ್ದವರು. ಈಗ ಹಾಗಲ್ಲವಲ್ಲ. ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು. ಅದರ ಅರ್ಥ ಏನು? ನಮ್ಮ ಮೂವರಿಂದೊಳಗೊಂಡುದೇ ಪ್ರಪಂಚ ಎನ್ನುವುದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಮತ್ತೆ ನನಗೆ ಆಗುತ್ತಿದ್ರೆ ನೀವು ಈ ರೀತಿಯಾಗಿ ಮಾಡುತ್ತೀಯ, ಮುಂದಾಗುವುದಕ್ಕೆಲ್ಲ ನಾನೇ ಜನ ಎನ್ನುವುದನ್ನು ಹೇಳುವುದಕ್ಕೆ ತೊಡಗಿದೆ. ಹೌದು, ಪ್ರಶ್ನೆ ಅದರಲ್ಲಿ ಹೇಗಾಗುತ್ತದೆ ಎನ್ನುವ ಹಾಗೆ. ಬಹುಶಃ ಹೀಗೆ ಆಗಬೇಕು ಕಾರ್ಯ. ಒಪ್ಪಿಸಿದ್ದಾಳೆ ಅಮ್ಮ, ಹೇಗೆ ಮಾಡೋಣ ಇದನ್ನು ಎನ್ನುವ ಚಿಂತೆ ನಿನಗೀಗ. ಆರಂಭದಲ್ಲೇ ತಡಪಡಿಸುವುದಕ್ಕೆ ತೊಡಗಿದ್ದು ಶಿಷ್ಯ ಕಾರ್ಯವನ್ನು ಮಾಡುವ ಬದಲಾಗಿ ಈಗ ಗೌಣವಾದ ವಿಚಾರವನ್ನು ಪ್ರಧಾನವಾಗಿಸಿಕೊಂಡು ನೀನು ಮುಂದುವರಿಯುವುದು ಬೇಡ. ಮಾತೆ ಇಟ್ಟಿದ್ದಾಳೆ ನೇಮ. ಆ ನೇಮವನ್ನು ನಡೆಸುವಲ್ಲಿ ಈ ರೀತಿಯಾದ ಮತ ನಮಗೆ ಅಗತ್ಯ ಇಲ್ಲ. ಮುಂದುವರಿ ಅಹಂ ಬ್ರಹ್ಮಾಸ್ಮಿ. ಈ ಕ್ಷೇತ್ರದಲ್ಲಿ ಅದು ಬೇಡ. ನಾನು ಸುಮ್ಮನೆ ಅವ್ರಿಗೆ ಮಾತಾಡ್ತೀನಿ. ಅದೇ ಗೊತ್ತಾಯ್ತು ಅಂತ ನಾನು ಅದಕ್ಕಿಂತ ನಿನ್ನಲ್ಲಿ ಮಾತಾಡಿದ್ರೆ ಸ್ಪಷ್ಟ ಉತ್ತರ ಸಿಕ್ಕಿತ್ತು ನನಗೆ. ಅವನಿಗೆ ಅರ್ಥ ಆಗ್ತಿಲ್ಲ, ನಿನಗೆ ಅರ್ಥ ಆಗಿದೆ ನೋಡು. ಹಾಗಾಗಿ ನಿನ್ನಲ್ಲಿ ಈಗ ಕೇಳು. ಹೇಗೆ ನಾನು ಯಜಮಾನ, ನೀನು ದೊಡ್ಡವ. ಅಕ್ಕ, ದೊಡ್ಡವ. ಅವನಿಗೆ ಗೊತ್ತಾಯ್ತು, ನಿನಗೆ ಅವನು ಅರ್ಥ ಆಗಿದೆ. ನೀನು ದೊಡ್ಡವನ, ನಾನು ದೊಡ್ಡವನೇ. ಹಾಗೆ ಹರಿ ದೊಡ್ಡವನೇ. ಅದು ಸ್ವಲ್ಪ ನೋಡಿ, ಅವ ಹೇಳಿದೆ ಹರಿ ಅವ ದೊಡ್ಡವನೇ. ಅಲ್ಲ ಪ್ರಶ್ನಾರ್ಥ. ಹೌದು, ಪ್ರಶ್ನೆಯಾಗಿ ನಾವು ಪ್ರಶ್ನಾತೀತವಾಗಿ ಇರಬೇಕು. ನನ್ನದು ಹಾಗೆ ಎತ್ತಳೆಯನ್ನು ಯಾರಿಗೂ ಗೊತ್ತಾಗುತ್ತೆ. ನನ್ನದು ಹಾಗೆ ನನಗೂ ಪೂರ್ಣ. ಇವರಿಗಿಂತ ದೊಡ್ಡವ ನಾನು. ಅದೆಂತದು? ಇದು ಒಳ್ಳೆದಾಗಿದೆ ಈಗ. ಹೌದು, ಎಂತದ್ದು? ಹೌದು, ಒಳ್ಳೆದಾಗಿದೆ. ಯಾವುದು? ನೀನು ದೊಡ್ಡವಂತ ನೀವು ಹೇಳಿ. ಇಬ್ಬರಿಗೂ ಉತ್ತಮ ಅಂತ ಹೇಳಿದವ. ಹೇಗೆ ಅಂತ ಕೇಳಿ. ನಿನ್ನದು ಆಧಾರ ಉಂಟು. ಅದರ ರೀತಿ ಮಾತಾಡುವುದಲ್ಲ. ಆಧಾರ ಇಲ್ಲದ್ರೆ ಪ್ರಯೋಜನ ಇಲ್ಲ. ಮಾತು ಹೇಳಿದ್ದಲ್ಲ. ಹಾಗೆ ಹಣೆಯಲ್ಲೊಂದು ಹೆಚ್ಚಿನವಾದಂತಹ ಕಣ್ಣು ಹೊಂದಿದವ ನೀನು ಹರ ಎನ್ನುವ. ಅಮ್ಮ ಹೇಳ್ತಾರೆ. ಅಧಿಕ ನಾನಿದ್ದೇನೆ. ದೊಡ್ಡದಲ್ಲಿ ಹೇಳುವುದು ನಾವು ದೊಡ್ಡವ. ಆದ್ರೆ ಆ ಕಣ್ಣು ಈಗ ಮುಚ್ಚಿಕೊಳ್ಳುಂಟು. ಕಾರಣ ಸಾಮಾನ್ಯನು ಹಾಗೆ ಭಾವಿಸಬೇಕು. ಕಿಚ್ಚುಗಟ್ಟು ನೆರೆಗೆ ಅರಸತ್ತಲವು ಸುಟ್ಟು ಹೋಗ್ತದೆ. ಹಾಗಾಗಿ ಮುಚ್ಚಿಕೊಳ್ಳಬೇಕು. ಸುಮ್ಮನೆ ನಾನು ದೊಡ್ಡವೆಂದು ಹಾಗೆ ಆಗಬೇಡ. ನನ್ನನ್ನು ಒಪ್ಪಿಕೊಂಡ್ರೆ ಈಗ ದೊಡ್ಡವಂತೆ ಹೇಳು. ಈಗ ನಾನು ಮೊದಲೇ ದೊಡ್ಡವಂತ ಯಾಕೆ ಹೇಳಿದೆ? ಅಲ್ಲ, ಮೊದಲು ನಾ ಸೃಜಿಸಲು ಪದುಮಾಕ್ಷರಿ ಪೊರೆಯು. ಆ ಬಳಿಕ ವೇದ ಅನಿಸಲ್ಪಟ್ಟಾಗ ಅದನ್ನು ನೀನು ಲಯ ಮಾಡಬೇಕು. ಯೋಚನೆ ಮಾಡಿ, ಇಬ್ರು ಯೋಚನೆ ಮಾಡಿ. ಸೃಷ್ಟಿಪ ಕಾರ್ಯ ಉಂಟಲ್ಲ, ಅದುವೇ ಜ್ಞಾನ. ಏ ಬ್ರಹ್ಮ,
ಇಲ್ಲ, ಹೇಗೆ ದೊಡ್ಡವನಾಗುವುದಕ್ಕೆ ಸಾಧ್ಯ? ಮೂರು ಮಾತಿಗೂ ಒಪ್ಪುದಿಲ್ಲ. ಅಯ್ಯೋ, ದೊಡ್ಡಸ್ತಿಗೆ ಇದ್ರೆ ಒಪ್ಪಬಹುದು, ಇಲ್ಲದೆ ಇರುವುದನ್ನು ಉಂಟು ಎನ್ನುವ ಹಾಗೆ ಸಾಧಿಸಿದ್ರೆ ನಾವು ಹೇಗೆ ಒಪ್ಪುವುದು? ನನ್ನ ಮಾತಿನ ಸಮರ್ಥನೆ ನಿನಗೆ ಸಾಕಾಗ್ಲಿಲ್ಲ. ಈಗ ಸಮರ್ಥನೆ ಸರಿ ಆಗಬೇಕಿದ್ರೆ ಇರುವುದು ಒಂದೇ ದಾರಿ. ನಿನ್ನ ಬೆನ್ನಿಗೆ 4 ಬಾರಿಸಿ ಬಯಲಿಲ್ಲ. ಮಾತಿನಿಂದಲೇ ಸಾಧಿ. ಹೌದು, ಮಾತೇ ವಾದವಾಗಿ ತಿರುಗಿ. ಹೌದು, ವಾದಕ್ಕೆ ನಾನು ಪ್ರತಿವಾದಿಯ. ಅದರಲ್ಲಿ ಸಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಈಗ ನೀನು ಬಂದು ಯುದ್ಧವೇ ಬಂದ. ಕಾರ್ಯವನ್ನು ಬಿಡೋಣ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ಪರಸ್ಪರ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸುವ. ಅದೇ ಹಾಗೆ ಹೇಗೆ ನಮ್ಮನೇ ಹೇಳಿದ್ದಾರೆ, ಕ್ರೋಧ ಕಲ್ಪನಿಲಯವಾದುದು ಅದೆಲ್ಲ ನಮ್ಮೊಳಗೆ ಉಂಟು ಎನ್ನುವಾಗ ಯಾರ್ಯಾರಲ್ಲಿ ಎಷ್ಟೆಷ್ಟುಂಟು ಎನ್ನುವುದನ್ನು ಶೋಧಿಸು. ಆ ಮೂಲಕವಾಗಿ ನಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆಯನ್ನು ಸಾಧಿಸು. ಹಾಗೆ ನನ್ನ ದರವನ್ನು ನೀನು ಸೇರು, ನಿನ್ನ ಹೊಟ್ಟೆಯೊಳಗೆ ನಾನು ಹೋಗು, ಎಲ್ಲೆಲ್ಲಿ ಏನೇನುಂಟು ಎನ್ನುವುದನ್ನು ನೋಡಿ ಅಲ್ಲಿ ಪರಸ್ಪರ ತೀರ್ಮಾನ. ಹಾಗಾದ್ರೆ ಹೆಚ್ಚಿದ್ದವ ಶ್ರೇಷ್ಠ, ಕಡಿಮೆ ಇದ್ದವ ಕನಿಷ್ಠ ಆಯ್ತು. ಅದು ಆದಿತ್ತು ಆಕರಿಕರಿಗೆ ಹೇಗೆ ಮತ್ತೆ ನಿನ್ನ ಉದರ ಶೋಧನೆಗೆ ನನಗೆ ಅವಕಾಶ ಬೇಕು. ಹೋಗ್ಬೇಕಲ್ಲ ನೀನು, ತಾಳ್ಬೇಕಲ್ಲ, ನಿನಗೆ ಸಹಾಯ ಆಗಿತ್ತ. ಇವನಿಗೆ ತಲೆ ಸರಿ ಉಂಟ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದ್ದಲ್ಲ. ಹರಿಹರ ವೀರವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ನಿಮ್ಮ ಹರಟೆಯನ್ನು ನಿಲ್ಲಿಸಬೇಕು ಮಕ್ಕಳೇ. ಈ ರೀತಿ ಹರಟೆ ಮಾಡ್ತಾ ಇದ್ದೀರಲ್ಲ, ಈ ರೀತಿ ಹರಟೆ ಮಾಡಿದ್ರೆ ಯಾರು ಏನು ಗೊತ್ತಾಗುವುದಿಲ್ಲ. ಮಕ್ಕಳೇ, ನಿಮಗೆ ಸರಿಯಾದಂತ ಬುದ್ಧಿ ನಾನೇ ಕಲಿಸ್ತೇನೆ ಈಗ. ಹೇಗೆ? ಬಹಳ ಸುಲಭ. ಇದೇನ ನಮ್ಮ ದೇಹದಲ್ಲಿ ನವದ್ವಾರಗಳು ಬಂದ ಅದು ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ, ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನ್ ಮಾಡ್ತಾನೆ? ನಿರೀಕ್ಷೆ. ಯಾವುದಕ್ಕೂ ಚೇತನವೇ ಇಲ್ಲ. ಚೇತನರಹಿತ ಎನ್ನುವುದು ಸ್ಪಷ್ಟವಾಯಿತು ಎನ್ನುವ ಹಾಗೆ ಮತ್ತೊಮ್ಮೆ ಸುತ್ತಲೂ ದೃಷ್ಟಿ ಹಾಯಿಸಿದ್ರೆ ಆಹಾ, ಕೊಂಬಣ್ಣವನ್ನೇ ಹೊಂದಿದ್ದಾನೆ. ಹೊಳೆಯುವ ಬಣ್ಣ ಅಂದ್ರೆ ಇದು ಬಂಗಾರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಬ್ರಹ್ಮ ದೊಡ್ಡವ ಎನ್ನುವುದನ್ನು ಒಪ್ಪಿಕೊಂಡ ಬಳಿಕ ನಾನು ವಿಸ್ತರಿಸಲೇಬೇಕು. ಅದಕ್ಕಾಗಿ ಬಂದ ದಾರಿಯಿಂದ ಮೇಲೆ ಹೋಗೋಣ ಎನ್ನುವ ಹಾಗೆ ಅಂದ್ರೆ ದಾರಿಯೇ ಇಲ್ಲ. ಬಾಯಿ ಮುಚ್ಚಿದ್ದಾನೆ ಬ್ರಹ್ಮ. ದೈಹಿಕವಾಗಿ ನವದ್ವಾರ, ಅಧಿಕವಾದದ್ದು ಮೇಲ್ಭಾಗದಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಸುತ್ತಿದೆ ಕಂಡುಕೊಳ್ಳುವಲ್ಲಿ ನಾನು ವಿಫಲನಾದ. ಅದಕ್ಕಾಗಿಯೇ ಕೆಳಗಿಲ್ಲಿದೆ. ಅಯ್ಯೋ, ಇಲ್ಲಿಯೂ ಕತ್ತಲೆಯೇ ತುಂಬಿದೆಯಲ್ಲ. ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಗಿದೆ. ಇನ್ನೇನು ಮಾಡೋಣ ಎನ್ನುವ ಹಾಗೆ ಆಲೋಚಿಸುತ್ತಾ ಮುಂದೆ ಬಂದ್ರೆ ಇನ್ನೊಂದು ಬೆಳಕು ತೋರುತ್ತಾ ಇದೆಯಲ್ಲ. ಹೊರಗಿರುವ ಜಲಪ್ರಪಂಚ ಬ್ರಹ್ಮನ ಉದರ ಸಂಪರ್ಕಕ್ಕೊಂದು ಮಾರ್ಗ ಇದೆ ಎಂದಾಯ್ತು. ಹಾಗಾದ್ರೆ ಏನು? ನೋಡಿದ್ರೆ ಅಧೋಮುಖವಾಗಿಯೂ ಇರುವ ದ್ವಾರ. ಬಹುಶಃ ಹೀಗಿರಬೇಕು ಬ್ರಹ್ಮನ ಉಪಾಯ. ನಾನೇನಾದರೂ ಅಲ್ಲಿಂದ ಹೊರಗೆ ಬರುವಲ್ಲಿ ವಿಫಲನಾಗಿ ಇಲ್ಲೇ ಉಳಿಯುತ್ತೇನೆ ಎನ್ನುವ ಭಾವೆ. ರಾಮೇಯೋ ಬ್ರಹ್ಮನಿಗೆ ಮಾನಾಪಮಾನ ಎಲ್ಲವೂ ಸಮಾನ ಎನ್ನುವ ದೃಷ್ಟಿಯನ್ನಿರಿಸಿ ಕಾಣುತ್ತಿರುವಂತಹ ದಾರಿಯಲ್ಲಿ ಹೊರಸಾಗುತ್ತೇನೆ. ಶೋಧಿಸಿ
ಹೇಗೆ ಅದು ನನ್ನ ಜೀವರಾಶಿಗಳು. ಆದ್ರೆ ಬಣ್ಣ ನೋಡಿದ್ರು ಏನು? ಬಂಗಾರದ ಬಣ್ಣವೇ ಆಗಿದೆ. ಹೌದಾ? ಸುಂದರಮಯವಾದಂತಹ ಉದರವನ್ನು ಹೊಂದಿದ ನೀನಗೆ ಒಂದು ಹೆಸರು ಬಿಸಿ ಆಗಿದೆ. ಇನ್ನು ನನಗೆ ಹೆಸರು ಬೇಡ, ಹೆಸರು ಬೇಡ. ಅಮ್ಮ ಗೊತ್ತಾಗಿದೆ. ಆದ್ರೆ ಹೆಸರಲ್ಲೂ ಅದು ಬಿರುದು. ಯಾರು ನೀನು ಕೊಡುವ? ಬಿರುದ? ಆ ಕೊಡು ಕೊಡು ಕೊಡು. ಹಿರಣ್ಯ ಗರ್ಭನು ನೀನು. ಆ ಕ್ಷೇಪೆಲ್ಲ ಸ್ವೀಕರಿಸಿದೆ. ಹಾಗಾದ್ರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಈಗ ಒಂದು ಕೊಡುವುದೇ ಬಿರುದು ಕೊಟ್ಟದ. ಮೊದಲು ಅವುಗಳಿಗೆ ಬಿರುದು ಕೊಡ್ಬೇಕೀಗ. ಅಯ್ಯೋ ನಿಮ್ಮ ಒಂದು ಅವಸ್ಥೆ. ಏನು ಕೊಡ್ತೀನಿ ಹೇಳು. ಅವರಿಗೆ ಕೊಡ್ಬೇಕು, ಬಡಿಗೆಯಲ್ಲಿ ಕೊಡ್ಬೇಕಷ್ಟೇ. ನಿನಗೆ ಸುಲಭದಲ್ಲಿ ಕೊಟ್ಟು ಬಿಡುವುದು. ಹಾಗೆ ನನ್ನ ಮುದುಕ ಶೋಧನೆ ಬೇಕಾಗಿ ಒಳ ಹೋದವ ನೀನು. ಹೋದಂತಹ ದಾರಿ ಯಾವುದು? ನಾನು ತೆರೆದ ನನ್ನ ಬಾಯಿ, ನೀವು ಹೊರ ಬಂದದ್ದು, ನಾನು ಬಿಟ್ಟ ಬದುಕು, ಅದು ದ್ವಾರ. ಅದೇ ದ್ವಾರದಿಂದ ಹೊರ ಬಂದ ದಶೆ ನನ್ನ ಮುಂದಕ್ಕೆ ಅದು ಅಕ್ಷಜ. ಆಯ್ತು, ಸಂತೋಷದಿಂದಲೇ ಒಪ್ಪಿದ್ದೆ. ನಾನು ದೊಡ್ಡವ, ನೀನು ದೊಡ್ಡವ. ಹೌದು. ಎಷ್ಟು ದೊಡ್ಡವಂತ ತೀರ್ಮಾನ ಆಗಬೇಕಾದ್ರೆ ನನ್ನದರವನ್ನು ನೀನು ಶೋಧಿಸಲೇಬೇಕು. ಮಾತು ಉಂಟು. ಹಾಗಾದ್ರೆ ನನ್ನ ದಾರಿ ಬಿಡು. ಬಾಯ್. ಬಾ ಹೀಗೆ. ದಾರಿ ತೋರಿಸು ಎಂದಿದ್ದಾನೆ. ಹಾಗಾದ್ರೆ ದಾರಿ ತೋರಿಸಬೇಕಾದದ್ದು ಇವನಿಗಲ್ಲ, ಮುಂದೆ ಪ್ರಪಂಚ
ಹರಿಯಾಣದಿಂದ ಹೊರಬರುವರೆ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದಲೇ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪದ 1000 ಹೆಸರುಗಳಿರುವಂತಹ ತಾವರೆ ಒಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಬ್ರಹ್ಮ ಆಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ 4 ಮುಖ, ಮೇಲಕ್ಕೆ ನೋಡ್ತಿನ ಮತ್ತೊಂದು ವದನ, ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕ. ಹಾಗೆ ಹೇಳುವುದು ಕಾಣ್ತಾ ಇರುವಂತಹ ಜಗರಾಶಿಯ ಮಧ್ಯೆ ತೆರತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಳ ಮುಕುಂದನಾಗಿ ತನ್ನ ಎಡಗಾಲ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಅದು ಯಾರ ನಿದ್ರೆ? ನಿದ್ರೆಯಲ್ಲಿರುವವರನ್ನೇ ಎಬ್ಬಿಸುವುದೇ ನಿದ್ರಾ ಭಂಗ ಮಹಾಪಾಪ. ಹಾಗಾಗಿ ಅವನಾಗಿ ಎಚ್ಚರಾಗುವವರೆಗೆ ಜ್ಞಾನಾಸಕ್ತನಾಗಿದ್ದೇನೆ.
ಗತಿ ಸಿಕ್ಕಿಲ್ಲ ಅಪ್ಪ. ಯಾಪ ಯಾಕಪ್ಪ ನನಗೆ ಜನ್ಮ ಬಂದಿತ್ತೆ, ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಹೇಳಿದ್ರು. ನನ್ನ ಹೆಸರೇನಪ್ಪ ಹೇಳಪ್ಪ. ಏಕೆಪ್ಪ ಏಕೆಪ್ಪ ನನ್ನ ಜನ್ಮ ಹೇಳಪ್ಪ. ಆಯ್ತ ನಿನ್ನದು ಎಲ್ಲವೂ ಕೂಡ ಮುಗಿಯಿತು. ಉಳಿದಿಲ್ಲ. ನಿನಗೆ ತಾನೇ ಸಮಯ ಇಲ್ಲ. ನನ್ನ ತಲೆ ಸರಿ ಉಂಟಲ್ಲ. ಇಲ್ಲ ನನ್ನ ಪರಿಸ್ಥಿತಿ ನಿನಗೆ ಅದು ಗೊತ್ತುಂಟು. ಏನದು? ಬಹಳಷ್ಟು ಹೊತ್ತಿನಿಂದ ಈ ಕಾರ್ಯಕರ್ತರು ಜನಪ್ರದೇಶದಲ್ಲಿ ನನ್ನ ಜನ್ಮದಾತ ಯಾರು ಎಂಬುದನ್ನು ಅರಿಸ್ತಾ ಇದ್ದದ್ದು. ಹೌದೇ? ಆ ವೇಳೆಗೆ ದೂರದಲ್ಲಿನ ಅಕ್ಷಿಗಳಿಗೆ ನೀನು ಗೊತ್ತರಿತ್ತು. ನಾನು ಭಾವಿಸಿದ್ದು ನೀನು ನನ್ನ ಅಪ್ಪನೆಂಬುದಾಗಿ. ನಾನಲ್ಲ. ಹಾಗಾದ್ರೆ ನಾನು ಕೂಡ ನಿನ್ನ ಅಪ್ಪನಲ್ಲ. ನಿನಗೂ ಅಪ್ಪನಿಗೆ ಇಲ್ಲ. ನೋಡುವುದಕ್ಕೆ ಹೋದರೆ ನಮ್ಮ ಇಬ್ಬರ ಸ್ಥಿತಿಯು ಒಂದೇ. ಹೌದಲ್ಲ? ಆದರೂ ನಿನ್ನನ್ನು ನೋಡಿದಾಗ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ? ಏನದು? ನಿನ್ನ ಮೇಲೆ ಮಮತೆ, ಪ್ರೀತಿ, ವಾತ್ಸಲ್ಯ, ಕರುಣೆ ಎಲ್ಲ ನೋಡುತ್ತಾ ಇದೆ. ಎಲ್ಲ ನಿನ್ನ ನಾನು ಗಮನಿಸಿದಾಗ ನಿನ್ನ ಮೇಲೆ ನನಗೆ ಯಾವುದೋ ಭಯ ಭಕ್ತಿ ಮೂಡುತ್ತಾ ಉಂಟು. ನನ್ನ ಮೇಲೆ ನಿನಗೆ ಭಯ, ನಿನ್ನ ಮೇಲೆ ನನಗೆ ಭಕ್ತಿ, ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಹಾಗಿರಲಬಹುದು. ಏನೇ ಇರಲಿ. ಯಾರು ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಯಾವ ರೀತಿಯೋ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಆದ್ದರಿಂದ ನೀನು ಹಿರಿಯವ ಎಂದೇ ಅರ್ಥ. ಹಿರಿಯವ ಅಂದರೆ ಅಣ್ಣ, ಹಿರಿಯವ ಅಂದರೆ ತಮ್ಮ. ನಾನು ಅಣ್ಣವ, ನಾನು ತಮ್ಮ. ನಾನು ಅಣ್ಣವ, ನಾನು ತಮ್ಮ. ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನೇನೋ ಬೆಳೆಸಿಕೊಂಡೆವು. ಕೇವಲ ಅಷ್ಟೇ ಸಾಕೇ? ಇನ್ನೇನು ಬೇಕಾ? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನಾಯ್ತು? ಅನುಜ, ಅಣ್ಣ. ಅಯ್ಯೋ,
ಏನಾದರೂ ಸಿಕ್ಕಿತ ಸಿಕ್ಕಿತು. ಅದನ್ನು ಕೊಡೆ. ಅದು ಕೇವಲ ನೋಡುವುದಕ್ಕೆ ಮಾತ್ರ ಸಿಕ್ಕಿತ್ತು. ಕೈಗೂ ಸಿಗಲಿಲ್ಲ, ಬಾಯಿಗೂ ಬರಲಿಲ್ಲ. ಯಾವುದು ಅದು? ಕೇವಲ ನೀರ ಗುಳ್ಳೆಗಳು. ತಿನ್ನುವುದಕ್ಕಾಗುತ್ತದ? ಆಗೋದಿಲ್ಲ. ಅದು ಯಾಕೆ ನೋಡಿದ್ರು ಪ್ರಯೋಜನ ಇಲ್ಲ, ಏನು ಸುಖ ಇಲ್ಲ. ಅಪ್ರಯೋಜಕ. ನಾವು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಹಾಗೆ ಸಿಕ್ಕಿದ್ದ ನೋಡು, ಕೈ ಬಿಡಿ ಸರ್. ಕೈಗಲ್ವ ಮತ್ತೆ ಕಣ್ಣಿಗೆ ನೋಡು, ಕಣ್ಣು ನೋಡು. ಒಳಗಲ್ಲ ದೃಷ್ಟಿಗೆ ಗೋಚರಿಸಿದ್ದು ಎಲ್ಲಿ? ಸಣ್ಣ ಪ್ರಾಯ
ಇಳಿದು ನೋಡಿದ್ರೆ ಏನು ಜಲದಿಯಲ್ಲ ಅಲ್ಲವರ ಕಲ್ಲವರವಾಗಿದೆ. ಮಡಿಯಲ್ಲೊಂದು ಚಕ್ರಾಯುಧವೂ ಇದೆ. ಓಹೋ ಆಗಬೇಕಾಗಿದೆ ದುಷ್ಟರ ವಧೆ. ನೋಡೋಣ ನಾನೇನು ಮಾಡಿದೆ ನಿಮಗೆ ಯಾಕೆ ಹಾಗೆ ಪ್ರತಿಕ್ರಿಯೆ ಇಲ್ಲ. ನಿಮ್ಮನ್ನು ನೋಡಿ ನಗುವಲ್ಲಿದೆ ನನಗೆ. ಅದಕ್ಕಿಂತ ಮಿಗಿಲಾದ ಪ್ರತಿಕ್ರಿಯೆ ಮತ್ತೊಂದು ಪ್ರತಿಕ್ರಿಯೆಯೋ ನಿನ್ನ ಅಭ್ಯಾಸ ಹಾಗೆ ಅಂತ ಕಾಣುತ್ತದೆ. ಅದು ನಿನ್ನ ನಾಲ್ಕಲ್ಲ ಇಲ್ಲೇ ಅದನ್ನು ಕೇಳುವುದಕ್ಕೆ ಬಂದವರಲ್ಲ. ಮತ್ತೆ ಯಾವುದು ಏನೋ ಇಲ್ಲಿಗೆ ಬಂದಿದ್ದೇವೆ. ನಿನ್ನನ್ನು ನೋಡುವಾಗ ಬಹಳ ಆಶ್ಚರ್ಯವಾಗ್ತಾ ಇದೆ ಅಲ್ಲ. ಯಾಕೆ ಬಂದೆ? ಯಾಕೆ ನೀರ ಮೇಲೆ ಕುಳಿತುಕೊಂಡಿದ್ದೀ. ಹೌದು ನಾವು ನೀರ ಮೇಲೆ ಕಾಲಿಟ್ಟಾಗ ಉಳಕ್ಕ ಒಳಗೆ ಹೋಗ್ತದೆ. ನೀವು ವಾರ ಹೌದಾ? ನೀನು ನಾನು ಹಗುರ ಇದ್ರೆ ಮೇಲೆ ಆಗ್ತದೆ ಕುಳಿತುಕೊಳ್ಳುವುದಕ್ಕೆ. ಒಂದು ಎಲೆಯ ಮೇಲೆ ಕುಳಿತದ್ದು ಅದೇ ಕಾಣುತ್ತದೆ ನನಗೆ. ಕೇಳುವ ಇದ್ದೆ ಅದು ಎಲೆಯೋ? ಯಾವ ಎಲೆ ಅದು? ಆಲದ ಎಲೆ. ಅಮ್ಮ ಇದು ಆಲದ ಎಲೆ. ಇದರ ಮೇಲೆ ಈ ಪ್ರಾಣಿ ಕುಲ ತೀರ್ಪು ತೀರ್ಪುದು ಕುಲ ತೀರ್ಪುದು. ಹೌದು. ಕುಳಿತಿರ್ಪುದು. ಕುಲ ತೀರ್ಪುದು. ಅಯ್ಯೋ ಕುಳಿತಿರ್ಪುದು ಅಂತ ಹೇಳಿ ಎಲೆ ಆಗಲಿ. ಹೇಳಿದ್ದು ಸರಿಯಲ್ಲ. ತಪ್ಪ ಸರಿ ಮಾಡಿಕೋ. ನಾನು ಯಾಕೆ ಅಲ್ಲೇನೋ ಒಂದೇ ಎಲೆಯೋ? ಹೌದು ಮೂರಾದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಓ ನೀವು ಕುಳಿತುಕೊಳ್ತೀರಾ? ಮೂರೆಲೆ ಒಂದೇ ಎಲೆ ಇದು. ಬೇಗ ಬಿಡು. ಅಗತ್ಯ ಇಲ್ಲ. ನಾವು ನಿಂತುಕೊಂಡಿದ್ದೇವೆ. ಹೌದು. ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸಿ. ನನ್ನನ್ನು ಆ ಕಡೆ ನೋಡೋದು ನೀನು? ಇವ ಹೇಳಿದ್ದು. ನನ್ನನ್ನು ನೋಡಲಿಕ್ಕೆ ಹೇಳಿದ್ದಲ್ಲ. ಮತ್ತೆ ಈ ಕಡೆ ಇವನಿದ್ದಾನೆ, ಆ ಕಡೆ ಅಂತ ಆ ಕಡೆ ಏನುಂಟು? ಏನು ಬೇಡ. ಏನು ಇಲ್ಲದಿದ್ರೆ ನಾವು ದೃಷ್ಟಿ ಹಾಕುದು ಹೇಳಿ. ನಮ್ಮನ್ನು ನೋಡಬೇಡ ಅಂದೆ. ನಾವು ಖಂಡದನ್ನು ನೋಡ್ಬೇಡ್ವೋ? ನೋಡುವುದಕ್ಕೆ ನಮ್ಮಲ್ಲಿ ಖಂಡದನ್ನು ನೋಡದೇ ಇದ್ರೆ ಮತ್ತೆ ನಮ್ಮನ್ನು ನೋಡುವುದಕ್ಕೆ ಕೇಳಿದೆಯಾ? ಕೊಡಿ. ಯಾವುದನ್ನು ನೋಡಬಹುದೇ ಎಂಬ ಹಾಗೆ ಕೇಳದೆ ಓ ಹಾಗೆ. ಒಪ್ಪಿಗೆ ಪಡೆದುಕೊಳ್ಳಬೇಕು. ಸರಿ ನಮ್ಗೆ ಗೊತ್ತಿಲ್ಲ. ಅವನಿಗೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಪಾಪ. ಹೌದು. ಬಡವ. ಇನ್ನು ಮತ್ತೆ ನೋಡುವಾಗ ಕೇಳಿ ನೋಡು. ಆಯ್ತು ಕೇಳಿ. ಬಾಯಿ ಬಿಟ್ಟು ಬಾಯಿ. ನನ್ನ ಬಾಯಿ ಅಲ್ವಾ? ಇವನ ನಿನ್ನ ಬಾಯಿ ಮುಚ್ಚುವಂತೆ. ಯಾಕೆ? ನಿನ್ನ ಬಾಯಿಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಹಲ್ಲನೆ ಬೆಳಕು ನಮ್ಮ ಕಣ್ಣಿಗೆ ಅದು ಕುಕ್ಕು ತದೆ. ಅದು ಕುಕ್ಕು ತದೆ. ಕುಕ್ಕುತ್ತದೆ, ಕೋರೈಸುತ್ತದೆ. ರೈಸುತ್ತದೆ. ಹಾಗಲ್ವ? ರೈಸುತ್ತದೆ, ಕುಕ್ಕುತ್ತದೆ. ಹೇಳಿದ್ದು ನಾನು, ಬೇರೆ ಹೇಳಿಲ್ಲ. ರೈಸುತ್ತದೆ. ಹಾಗೆ ಹೇಳುವುದು ನಾವು. ಅನ್ನು ಬಿಡುವುದಿಲ್ಲ. ಬಾಯಿ ಬಿಟ್ಟು ಬಾಯಿ ಬಿಟ್ಟು. ಅದನ್ನು ಬಿಡುವುದಿಲ್ಲ. ಬಾಯಿ ಬಿಟ್ಟು. ಬಿಡಿಸಿಕೊಳ್ಳಬೇಡ. ಬಾಯಿ ಬಿಟ್ಟು. ಬಾಯಿ ಬಿಟ್ಟು. ಬಾಯಿ ಬಿಡುವುದಿಲ್ಲ. ಮುಚ್ಚೋ. ನಿನಗೆ ಅಭ್ಯಾಸವೇ ಇಲ್ಲ. ಬಾಯಿ ಬಿಟ್ಟು. ಬಾಯಿ ಬಿಟ್ಟು. ಏನು ನಮ್ಮನ್ನು ತಮಾಷೆ ಮಾಡ್ತೀಯ? ಇಲ್ಲ ಮಾಡ್ಬೇಕಾ? ಕೀರುನಗೆ ನೀರು